ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ 76ನೇ ಹುಟ್ಟುಹಬ್ಬ ಹಾಗೂ ನವೋದಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಅವರ ಸಹಕಾರಿ ಕ್ಷೇತ್ರದ ಅದ್ವಿತೀಯ ಸಾಧನೆಗಾಗಿ ಉದಯವಾಣಿ ಹೊರತಂದ ಎಂಎನ್ಆರ್ ಸಹಕಾರಿ ರಾಯಭಾರಿ ಕಾಫಿ ಟೇಬಲ್ ಬುಕ್ನ ಲೋಕಾರ್ಪಣೆ ಸಮಾರಂಭ ನಡೆಯಿತು. ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ಅಧ್ಯಕ್ಷ ಟಿ ಸತೀಶ್ ಯು ಪೈ ಅವರು ಕಾಫಿ ಟೇಬಲ್ ಬುಕ್ ಲೋಕಾರ್ಪಣೆಗೊಳಿಸಿದರು. ಅಭಿನಂದನಾ ಮಾತುಗಳನ್ನಾಡಿದ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಶ್ರೀಮಂತ ಯೋಚನೆ, ಖಚಿತ ನಿರ್ಧಾರ, ಸಾಧಿಸಬೇಕೆಂಬ ಛಲ, ಬದ್ಧತೆ ಹಾಗೂ ಹೃದಯ ವೈಶಾಲ್ಯತೆ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರನ್ನು ಸಹಕಾರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಎತ್ತರಕ್ಕೇರಿಸಿದೆ ಎಂದರು. ಎಟಿಎಂ, ಮೊಬೈಲ್ ಬ್ಯಾಂಕಿಂಗ್, ಸರಳೀಕೃತ ಸಾಲ ವ್ಯವಸ್ಥೆ ಸೇರಿದಂತೆ ಹಲವು ಗ್ರಾಹಕ ಸ್ನೇಹಿ ವ್ಯವಸ್ಥೆಗಳನ್ನು ದೇಶದಲ್ಲಿಯೇ ಮೊದಲ ಬಾರಿ ಪರಿಚಯಿಸಿದಂತಹ ಸರ್ಕಾರಿ ಸಂಸ್ಥೆ ಎನ್ನುವ ಹೆಗ್ಗಳಿಕೆಯೂ ಎಸ್ಸಿಡಿಸಿ ಬ್ಯಾಂಕಿಗೆ ಇದೆ ಎಂದಾದರೆ ಅದಕ್ಕೆ ಕಾರಣಕರ್ತರು ನಮ್ಮ ರಾಜೇಂದ್ರ ಕುಮಾರ್ ಎಂದು ನಾವು ಹೆಮ್ಮೆಯಿಂದ ಇಲ್ಲಿ ಉಲ್ಲೇಖ ಮಾಡಬಹುದು. ಇವತ್ತು ಬಹಳಷ್ಟು ನಾವು ಒತ್ತಿ ಹೇಳಬೇಕಾದಂತಹ ವಿಚಾರ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ತತ್ವಾದರ್ಶಗಳಿಗೆ ಒತ್ತು ನೀಡುವ ಉದ್ದೇಶದಿಂದ ಮಹಿಳಾ ಸಬಲೀಕರಣವಾಗಬೇಕು ಎನ್ನುವ ಸದುದ್ದೇಶದಿಂದ ಎಂಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಸ್ಥಾಪಿತವಾದಂತಹ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಪ್ರಾರಂಭವಾಗಿರುವಂತಹ ನವೋದಯ ಸ್ವಸಹಾಯ ಗುಂಪುಗಳು ನಾಡಿನ ಲಕ್ಷಾಂತರ ಮಂದಿರ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಎಂಬುದರಲ್ಲಿ ಯಾವ ಒಂದು ಅಪಸ್ವರ ಎಂಬುದೇ ಇಲ್ಲ. ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಸಿಇಒ ವಿನೋದ್ ಕುಮಾರ್ ಅವರು ಮಾತನಾಡಿ, ರಾಜೇಂದ್ರ ಕುಮಾರ್ ಅವರು ಸಹಕಾರ ಮತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ಅವರ ಸೇವೆ ಅಪೂರ್ವವಾಗಿದ್ದು ಬದ್ಧತೆಯಿಂದ ಕೂಡಿದೆ. ಅವರು ಸಹಕಾರಿ ಕ್ಷೇತ್ರಕ್ಕೆ ನೀಡಿದ ನಾಯಕತ್ವದಿಂದಾಗಿ ಎಸ್ಸಿಡಿಸಿಸಿ ದೇಶದಲ್ಲೇ ಉನ್ನತ ಸ್ಥಾನಕ್ಕೇರಿದೆ. ಗುಜರಾತ್ನಲ್ಲಿ ಅಮೂಲ್ ಇದ್ದಂತೆ ಕರ್ನಾಟಕದಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ ಸಹಕಾರಿ ಕ್ಷೇತ್ರದ ದೊಡ್ಡ ಬ್ರ್ಯಾಂಡ್ ಆಗಿದೆ ಎಂದು ಹೇಳಿದರು. As we gather here today to felicitate Shri M.N. Rajendra Kumar, a remarkable leader, a visionary in the cooperative banking sector and a tireless champion of financial empowerment by releasing a coffee table book on his life and achievements brought out by Udayawani. Friends, Shri M.N. Rajendra Kumar's journey is one of the relentless dedication and service. His leadership in the cooperative banking sector has transformed SCDCC Bank into one of the most successful and progressive cooperative banks in the whole country. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು, ಸಹಕಾರಿ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳೊಂದಿಗೆ ಯಾಕೆ ಸ್ಪರ್ಧೆ ಮಾಡಬಾರದೆಂಬ ಚಿಂತನೆ ನನ್ನಲ್ಲಿತ್ತು. ಇಂದು ಸಹಕಾರಿ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಿಂತಲೂ ಮೇಲ್ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ಈಗ ಹಲವು ವಾಣಿಜ್ಯ ಬ್ಯಾಂಕ್ಗಳ ಮುಖ್ಯಸ್ಥನಾಗಿ ಎಸ್ಸಿಡಿಸಿಸಿ ಬ್ಯಾಂಕ್ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಜಿಲ್ಲಾ ಬ್ಯಾಂಕಿಂಗ್ ನಿರ್ದೇಶಕನಾಗಿ ಬರುವಂತಹ ಅವಕಾಶ ಸಿಕ್ಕಿತು. ಅಧ್ಯಕ್ಷನಾಗಿ ಇಲ್ಲಿ ನಿರ್ದೇಶಕನಾಗಿ ಬಂದ 2 ವರ್ಷದಲ್ಲಿ ನನಗೆ ಅಧ್ಯಕ್ಷನಾಗುವಂತಹ ಅವಕಾಶವನ್ನು ನಮ್ಮ ಆಗಿನ ಮುಖ್ಯಮಂತ್ರಿಯಾದಂಥ ವೀರಪ್ಪ ಮೊಯ್ಲಿಯವರು ಹಾಗೂ ಶಂಭು ಶೆಟ್ಟಿಯವರು ಒದಗಿಸಿಕೊಟ್ರು. ಆ ದಿವಸದಿಂದ ಇವತ್ತು ಸಾಧಾರಣ 31 ವರ್ಷ ಮುಗಿತಾ ಬಂತು. ನಾವಿಷ್ಟು ಬೆಳಿಲಿಕ್ಕೆ ಕಾರಣ ಒಂದು ಉದಯವಾಣಿ ಸಹ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ತರಂಗ ವ್ಯವಸ್ಥಾಪಕ ಸಂಪಾದಕಿ ಡಾಕ್ಟರ್ ಸಂಧ್ಯಾ ಎಸ್ ಪೈ ಅವರು ವಹಿಸಿದ್ರು. ಈ ಸಂದರ್ಭ ಅರುಣಾ ರಾಜೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ನ ಮ್ಯಾಗಜಿನ್ ಮತ್ತು ಸ್ಪೆಷಲ್ ಇನಿಷಿಯೇಟಿವ್ ಉಪಾಧ್ಯಕ್ಷ ರಾಮಚಂದ್ರ ಮಿಝಾರ್ ಸ್ವಾಗತಿಸಿದ್ರು. ಸಂಪಾದಕ ಅರವಿಂದ ನಾವಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉದಯವಾಣಿ ಮಂಗಳೂರು ಮಾರುಕಟ್ಟೆ ವಿಭಾಗದ ರೀಜನಲ್ ಮ್ಯಾನೇಜರ್ ಸತೀಶ್ ಮಂಜೇಶ್ವರ ವಂದಿಸಿದರು. ಹಿರಿಯ ವರದಿಗಾರ ದಿನೇಶ್ ಇರಾ ಕಾರ್ಯಕ್ರಮ ನಿರ್ವಹಿಸಿದ್ರು. ಸೌಮ್ಯ ಭಟ್ ಕಟೀಲು ಪ್ರಾರ್ಥಿಸಿದ್ರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.